cream, you scream, we'll scream for ice cream, oh baby. ಸೆಂಟ್ರಲ್ ಮಾರ್ಕೆಟ್ ಹತ್ರ ಇದ್ದೀವಿ. ಈಗ ಇಲ್ಲಿ ರಿಕ್ಷಾ ಸ್ಟ್ಯಾಂಡ್ ಇದೆ. ರಿಕ್ಷಾ ಡ್ರೈವ್ ಮಾಡ್ತಿದ್ದಾರೆ. ದಿನ ನಮಗೆ ಎಲ್ಲಿಗೆ ಬೇಕು ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲಿ ಬೇಕು ಅಲ್ಲಿ ಡ್ರಾಪ್, ಎಲ್ಲಿ ಬೇಕು ಅಲ್ಲಿಂದ ನಮ್ಮನ್ನು ಪಿಕಪ್ ಮಾಡ್ತಾರೆ. ಬೇರೆ ಕಡೆ ಥರ ಇಲ್ಲಿ ನಮ್ಮ ಹತ್ರ ಎಕ್ಸ್ಟ್ರಾ ಚಾರ್ಜ್ ಮೀಟರ್ ಮೇಲೆ ಪ್ಲಸ್ ಅಂಥದ್ದೆಲ್ಲ ಕೇಳುವಂಥ ಸೀನೇ ಇಲ್ಲ ಮಂಗಳೂರಲ್ಲಿ. ಸೊ ಅಂಥ ಬೆಸ್ಟ್ ರಿಕ್ಷಾ ಡ್ರೈವರಲ್ಲಿ ಒಬ್ಬರಾದ ಇವ್ರ ಹೆಸರು ನಂಗೆ ಗೊತ್ತಿಲ್ಲ, ಓಕೆ KR ಕುಮಾರ್ ಅವ್ರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಹತ್ರ ಐಸ್ ಕ್ರೀಮ್ ಬಗ್ಗೆ ಹೇಳೋಣ. ಹಲೋ. ನಮಗೆ ಹ್ಯಾಂಗೋ ಐಸ್ ಕ್ರೀಮ್ ಅಂದರೆ ಭಾಳ ಇಷ್ಟ. ನಾವು ಹೆಚ್ಚು ಜನರನ್ನು ಹ್ಯಾಂಗೋ ಐಸ್ ಕ್ರೀಮ್ಗೆ ಕೊಂಡೋಗಿ ಬಿಡ್ತೇವೆ. ಎಲ್ಲರೂ ತಿಂದು ಭಾಳ ಖುಷಿ ಪಡ್ತಿದ್ದಾರೆ. ಎಲ್ಲರೂ ಅಲ್ಲಿಗೆ ಹೋಗೋದು ಜನರೆಲ್ಲ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಎಷ್ಟು ಐಸ್ ಕ್ರೀಮ್ ತಿಂತೀರಾ ನೀವು? ನಾವು ಫ್ಯಾಮಿಲಿ ಒಟ್ಟಿಗೆ ಹೋದರೆ ಎಲ್ಲರೂ ಸೇರಿ ಒಂದು 5-6 ಐಸ್ ಕ್ರೀಮ್ ತಿಂತೇವೆ. ಓಕೆ, ಹ್ಯಾಂಗ್ಯೋ ಐಸ್ ಕ್ರೀಮ್ ಹೋಗಿ ಐಸ್ ಕ್ರೀಮ್ ತಿಂತೀರಾ? ಹೌದು, ಹ್ಯಾಂಗೋ ಐಸ್ ಕ್ರೀಮ್ ಹೋಗಿ ಐಸ್ ಕ್ರೀಮ್ ತಿಂತೇವೆ. ಹ್ಯಾಂಗ್ಯೋ ಐಸ್ ಕ್ರೀಮ್ ಅಂದರೆ ಅಷ್ಟೊಂದು ಇಷ್ಟನಾ? ಹ್ಯಾಂಗೋ ಐಸ್ ಕ್ರೀಮ್ ಅಂದರೆ ನಾವು ಮೊದಲಿಂದಲೂ ಅದನ್ನು ಇಷ್ಟಪಡ್ತಿದ್ದೆವು, ಈಗಲೂ ಅದನ್ನು ಇಷ್ಟಪಡ್ತೀವಿ. ಓಕೆ ಸರಿ, ಈಗ ನಿಮಗೆ ಐಸ್ ಕ್ರೀಮ್ ರಿಲೇಟೆಡ್ ಒಂದೆರಡು ಕ್ವಶನ್ ಕೇಳಿದ್ರೆ ಆನ್ಸರ್ ಹೇಳ್ಬೋದಾ? ಈಗ ನಮ್ಮ ಐಸ್ ಕ್ರೀಮ್ ಇದೆ ಅಲ್ವಾ, ಐಸ್ ಕ್ರೀಮ್ ಮಂತ್ ಅಂತ ನಮ್ಮ ಎಂಟೈರ್ ವರ್ಷದಲ್ಲಿ ಒಂದು ಮಂತನ್ನು ಐಸ್ ಕ್ರೀಮ್ ಮಂತ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಯಾವುದಂತ ಗೊತ್ತಿದೆಯಾ? ಅದು ಏಪ್ರಿಲ್ ತಿಂಗಳಲ್ಲಿ. ಏಪ್ರಿಲ್ ಅಲ್ಲ, ಸ್ವಲ್ಪ ಆಚೀಚೆ ಇದೆ. ಏಪ್ರಿಲ್ ತಿಂಗಳು ಜಾಸ್ತಿ ಜನರು ಐಸ್ ಕ್ರೀಮ್ ತಿನ್ನೋದು, ಹಾಗೆ ಏಪ್ರಿಲ್ ತಿಂಗಳಲ್ಲ ಅಂತ ಹೇಳೋದು ನಾವು. ಇಲ್ಲ, ಆ ತಿಂಗಳಲ್ಲ, ಬೇರೆ ತಿಂಗಳು. ಅದು ಯಾವುದಂತ ನೆಕ್ಸ್ಟ್ ಹೇಳ್ತೀನಿ. ಐಸ್ ಕ್ರೀಮ್ ಡೇ ಅಂತ ಒಂದು ದಿನ ಇದೆ, ಅದು ಯಾವತ್ತಂತ ಗೊತ್ತಿದೆಯಾ? ಅದು ಗೊತ್ತಿಲ್ಲ. ಅದು ಗೊತ್ತಿಲ್ಲ. ಈ ಸಂಡೇ ಏನೋ ಸ್ಪೆಷಲ್ ಇದೆ, ಏನು ಗೊತ್ತಿದೆಯಾ? ಈ ಸಂಡೇ ಐಸ್ ಕ್ರೀಮ್ ಅನ್ನೋದು ಗೊತ್ತಿಲ್ಲ. ಅದು ಐಸ್ ಕ್ರೀಮ್ ಡೇ ಆಗಿರ್ಬೋದು ಅನ್ನಿಸ್ತದೆ, ಆದರೆ ಕನ್ಫರ್ಮ್ ಗೊತ್ತಿಲ್ಲ ಅಲ್ವಾ? ಓಕೆ, ಗೆಸ್ ವರ್ಕ್ ಮಾಡಿ ಎಕ್ಸಾಕ್ಟ್ ರೈಟ್ ಆನ್ಸರ್ ಕೊಟ್ಟಿದ್ದೀರಾ. ಜುಲೈ ಮಂತನ್ನು ಐಸ್ ಕ್ರೀಮ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಸಂಡೇ 19ಕ್ಕೆ ಐಸ್ ಕ್ರೀಮ್ ಡೇ ಇದೆ. ಸೊ ನೀವು ಹ್ಯಾಂಗ್ಯೋ ಐಸ್ ಕ್ರೀಮ್ನ ಇಷ್ಟೊಂದು ಪಡ್ತಾ ಇದ್ದೀರಾ ಅಂತ ಗೊತ್ತಾಗಿದೆ. ಸೊ ಹ್ಯಾಂಗ್ಯೋ ಅವ್ರ ಸೈಡಿಂದ ನಿಮ್ಗೊಂದು ಗಿಫ್ಟ್ ವೋಚರ್. ಓಕೆ, ನೀವು ಹೋಗಿ ನಿಮ್ಮ ಫ್ಯಾಮಿಲಿನ ಕರ್ಕೊಂಡು ಹೋಗಿ ಹ್ಯಾಂಗ್ಯೋ ಐಸ್ ಕ್ರೀಮ್ನ ಇನ್ನಷ್ಟು ಎಂಜಾಯ್ ಮಾಡಿ. ಸೊ ಬೇರೆ ವೀಕ್ಷಕರಿಗೆ ಏನಾದರೂ ಮೆಸೇಜ್ ಕೊಡ್ತೀರಾ ಐಸ್ ಕ್ರೀಮ್ ಬಗ್ಗೆ? ಬೇರೆ ಜನರಿಗೆ ನಾವು ಹೋಗಿ ತಿಂದ ಮೇಲೆ ಅದು ಬಹಳ ಚೆನ್ನಾಗಿದೆ ಅಂತ ಹೇಳಿ ಎಲ್ಲರನ್ನು ಹೋಗಿ ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೇವೆ. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. Ice cream, you scream, we'll scream for ice cream, oh baby.